ದಕ್ಷಿಣ ಕನ್ನಡ ಹೋಟೆಲ್ಸ್ ಅಂಡ್ ರೆಸ್ಟೋರೆಂಟ್ಸ್ ಅಸೋಸಿಯೇಷನ್ ಮತ್ತು ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟ ನಿಯಮಿತದಿಂದ ಅಂದು ಇಂದು ಎಂಬ ಕಾರ್ಯಕ್ರಮ ಪತ್ತುಮುಡಿ ಸೌಧ ಹೋಟೆಲ್ ಜನತಾ ಡಿಲಕ್ಸ್ನಲ್ಲಿ ನಡೆಯಿತು. ಮಂಗಳೂರು ರಾಮಕೃಷ್ಣ ಮಠದ ಜಿತಕಾಮಾನಂದ ಸ್ವಾಮೀಜಿ ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಕಾಲಕ್ಕೆ ತಕ್ಕಂತೆ ಆಹಾರಗಳು ಬದಲಾವಣೆಯಾಗ್ತಾ ಇದೆ. ಹೋಟೆಲ್ ಉದ್ಯಮಗಳು ಕೂಡ ಉತ್ತರೋತ್ತರವಾಗಿ ಬೆಳೆಯುತ್ತಿದೆ ಎಂದು ದಕ್ಷಿಣ ಕನ್ನಡ ಹೋಟೆಲ್ಸ್ ಅಂಡ್ ರೆಸ್ಟೋರೆಂಟ್ ಅಸೋಸಿಯೇಷನ್ನ ಗುಣಗಾನ ಮಾಡಿದರಲ್ಲದೆ ಕೆಎಂಎಫ್ ಬೆಳೆದು ಬಂದ ಹಾದಿ ಮತ್ತು ಅದರೊಂದಿಗಿನ ತನ್ನ ನೆನಪನ್ನ ಮೆಲುಕು ಹಾಕಿದ್ರು. ಉತ್ತರೋತ್ತರ ಅಭಿವೃದ್ಧಿ ಕಾಣುವಂತೆಯೂ ಆಶೀರ್ವಚನ ನೀಡಿದ್ರು. ಮಾಡಬೇಕು, ಸುಂದರವನ್ನಾಗಿ ಮಾಡಬೇಕು ಅನ್ನುವ ಒಂದು ದೃಢ ಸಂಕಲ್ಪವನ್ನು ತಗೊಂಡಿದ್ದಾರೆ ಅಂತ ನಾವು ಅದರ ಹಿಂಭಾಗದಲ್ಲಿ ಅದರ ಹಿಂದೆ ಏನು ಭಾವನೆ ಇದೆ ಅಂತಂದ್ರೆ, ನಾವು ಸುಮ್ಮನೆ ಕ್ಲೀನ್ ಮಾಡೋದಿಲ್ಲ, ಭಾನುವಾರ ದಿವಸ ಕ್ಲೀನ್ ಮಾಡೋದಲ್ಲ ನಮ್ಮ ಉದ್ದೇಶ. ಕ್ಲೀನ್ ಮಾಡುವುದು ಜನರ ಮನಸ್ಸನ್ನ ಬದಲಾಯಿಸತಕ್ಕಂಥ ಒಂದು ದಾರಿ ಮಾತ್ರ ಅಷ್ಟೇ. ನಮ್ಮ ಉದ್ದೇಶ ಇರೋದೇನು ಅಂತಂದ್ರೆ, ಯಾವ ಅಭಿಯಾನವೇ ಆಗಲಿ ಅದು ಸಕ್ಸಸ್ ಆಗಬೇಕಾದ್ರೆ ಜನ ತನ್ನ ಜವಾಬ್ದಾರಿ ಅಂತ ಹೋಗಬೇಕು. ಜನ ಅದರಲ್ಲಿ ತಾವೇ ಸಂಪೂರ್ಣವಾಗಿ ತಾವು ತೊಡಗಿಸಿಕೊಳ್ಳಬೇಕು, ಇಲ್ಲದ್ರೆ ಆಗೋದೇ ಇಲ್ಲ. ನಮ್ಮ ಉದ್ದೇಶ ಏನಾಗಿದೆ ಅಂತಂದ್ರೆ, ಮಂಗಳೂರಿನ ಜನತೆ ನಮ್ಮ ಪ್ರದೇಶವನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಆರೋಗ್ಯ ದೃಷ್ಟಿಯಿಂದ, ಮೊದಲನೇದಾಗಿ ಆರೋಗ್ಯ ದೃಷ್ಟಿಯಿಂದ. ಅಂದು ಇಂದು ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಿದ ಹೋಟೆಲ್ ಅಸೋಸಿಯೇಷನ್ನ ಉಪಾಧ್ಯಕ್ಷರಾದ ಸ್ವರ್ಣ ಸುಂದರ್ ಅವರು, ಅಂದು ಮತ್ತು ಇಂದಿಗೆ ಎಷ್ಟು ವ್ಯತ್ಯಾಸ ಇದೆ, ಎಷ್ಟು ಬದಲಾವಣೆಯಾಗಿದೆ, ಈಗ ಯಾವ ಮಟ್ಟದಲ್ಲಿ ಇದ್ದೇವೆ ಎನ್ನುವುದನ್ನು ನಾವು ಅರಿಯಬೇಕಾಗ್ತದೆ ಎಂದರು. ನಾನು ಹೋಟೆಲ್ ಉದ್ಯಮ ಬಂದು 50 ವರ್ಷ ಆಯಿತು. 50 ವರ್ಷದಿಂದ ಈ ಉದ್ಯಮದಲ್ಲಿ ಇದ್ದೇನೆ, ತೊಡಗಿಸ್ಕೊಂಡಿದ್ದೇನೆ. ಆವಾಗ ಹಾಲು ಡಬ್ಬದಲ್ಲಿ ಹಾಲು ಬರ್ತಾ ಇತ್ತು, ಹಳ್ಳಿಯವರು ಬರ್ತಾ ಇತ್ತು ಹಿಂದೆ. ಆ ಹಾಲುಗಳು ನಾವು ಅದು ನೀರಿಕೆ ಗಟ್ಟಿಗೆ ನೋಡೋದಕ್ಕೆ ಮೀಟರ್ ಹಾಕಿ ನೋಡ್ತಾ ಇದ್ವಿ. ಆ ಪದ್ಧತಿ ಇರ್ತಾವ ಹಿಂದೆ. ಯಾವಾಗ ಒಂದು 65-70 ಇಸ್ವಿ ನಂತರ ಈ ಕೆಎಂಎಫ್ ಹಾಲು ಸ್ಟಾರ್ಟ್ ಆಯಿತು. ಅದು ಬೆಂಗಳೂರಿನಲ್ಲಿ ನಾವು GST ಬಗ್ಗೆ ಒಂದು ದಿವಸ ಬಂದ್ ಮಾಡಿ ಜನರಿಗೆ ಅದರ ರುಚಿ ತೋರಿಸಿದ್ದೇವೆ. ಆ ಒಂದು ದಿವಸ ನಾವು ಇಡೀ ಕರ್ನಾಟಕ ಬಂದ್ ಆಗಬೇಕು ಅಂತ ಪ್ರಯತ್ನ ಪಟ್ಟಾಗ ಯಾವುದೋ ಕಾರಣದಿಂದ ಕರ್ನಾಟಕ ಬಂದ್ ಆಗಿಲ್ಲ. ನಮ್ಮ ಜಗದೀಶನ್ನು ಬಂದ್ ಮಾಡೋದು ಒಳ್ಳೇದೇ ಅಂತ ಹೇಳಿದ್ರು. ಆಮೇಲೆ ಯಾಕೋ ಹಿಂದೆ ಹಾಕಿದ್ರು. ಆವಾಗ ನಾವು ಬಂದ್ ಮಾಡಿರೋದ್ರಿಂದ GST 18-12 ಇದ್ದದ್ದು 5% ಆಯ್ತು. ಅದು ಎಲ್ಲ ಹೋಟೆಲ್ಗೆ ಅನುಕೂಲ ಆಯ್ತು. ಇವತ್ತು ನೀವು 5% ಟ್ಯಾಕ್ಸ್ ಆಗಿದೆ. ಅದರಿಂದ ನಿಮಗೆ ಎಷ್ಟು ಲಾಭ ಆಗಿದೆ ಅಂತ ಲೆಕ್ಕ ಕೊಡಿ. ಇನ್ನು ಕಾರ್ಯಕ್ರಮದ ಅಂಗವಾಗಿ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸಲಾಗಿತ್ತು. ಸುರತ್ಕಲ್ ಹೋಟೆಲ್, ನ್ಯೂ ಸಿಟಿ ಲಂಚ್ ಹೋಮ್ನ ರಮಾನಂದ್ ರಾವ್, ಬಂದರ್ನ ಬಾಂಬೆಲಕ್ಕಿ ಹೋಟೆಲ್ನ ಸಲೇಮಾನ್, ಕಾರ್ ಸ್ಟ್ರೀಟ್ನಲ್ಲಿರುವ ಹೋಟೆಲ್ ಉಷಾ ಕಿರಣ್ನ ನಾಗೇಶ್ ರಾವ್, ಮೋತಿ ಮಹಲ್ ಹೋಟೆಲ್ ಪ್ರೈವೇಟ್ ಲಿಮಿಟೆಡ್ ಮಂಗಳೂರಿನ ಜಿನರಾಜ್ ಶೆಟ್ಟಿ, ಕಾವೂರು ಮಾತೃಶ್ರೀ ಹೋಟೆಲ್ನ ಯತಿರಾಜ್ ಶೆಟ್ಟಿ, ಪಕ್ಷಿಗೆರೆ ವಿಜಯಾನಂದ ಹೋಟೆಲ್ ಅಂಡ್ ಕೋಲ್ಡ್ನ ಚಂದ್ರಶೇಖರ್ ಶೆಟ್ಟಿಗಾರ್, ಧರ್ಮಸ್ಥಳದ ಗಣೇಶ್ ಕೃಪಾ ಹೋಟೆಲ್ನ ರಾಜೇಶ್ ಪಿ ಕನ್ಯಾಡಿ ಅವರನ್ನ ಇದೇ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಹಾಲು ಒಕ್ಕೂಟದ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಬಿವಿ ಸತ್ಯನಾರಾಯಣ್, ಕರ್ನಾಟಕ ಪ್ರದೇಶ ಹೋಟೆಲ್ ಅಸೋಸಿಯೇಷನ್ ಬೆಂಗಳೂರು ಇದರ ಅಧ್ಯಕ್ಷರಾದ ಚಂದ್ರಶೇಖರ್ ಹೆಬ್ಬಾರ್, ದಕ್ಷಿಣ ಕನ್ನಡ ಹಾಲು ಒಕ್ಕೂಟದ ಅಧ್ಯಕ್ಷರಾದ ರವಿರಾಜ್ ಹೆಗ್ಡೆ, ಗಣ್ಯರು ಸೇರಿದಂತೆ ಸಾವಿರಾರು ಸಿಬ್ಬಂದಿಯವರು ಪಾಲ್ಗೊಂಡಿದ್ರು. ನ್ಯೂಸ್ ಬ್ಯೂರೋ, ವಿಪೋ ನ್ಯೂಸ್, ಮಂಗಳೂರು.